ಸಂಸ್ಥೆಯ ಸ್ಥಾಪಕರ ದಿನಾಚರಣೆ ಮತ್ತು ಎನಪೋಯ ಶಿಕ್ಷಕ ಪ್ರಶಸ್ತಿ 2018 ಪ್ರಧಾನ ಕಾರ್ಯಕ್ರಮವು ನಗರದ ಜಪ್ಪಿನ ಮೊಗರಿನಲ್ಲಿರುವ ಎನಪೋಯ ಶಾಲೆ ಮತ್ತು ಎನಪೋಯ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದಿಕ್ಸೂಚಿ ಭಾಷಣ ಮಾಡಿದ ಸುರತ್ಕಲ್ ಎನ್ಐಟಿಕೆಯ ನಿರ್ದೇಶಕರಾದ ಪ್ರೊಫೆಸರ್ ಕರಣಂ ಉಮಾಮಹೇಶ್ವರ್ ರಾವ್ ರವರು ಸಮಾಜದಲ್ಲಿ ಶಿಕ್ಷಕನ ಪಾತ್ರ ಮಹತ್ವದಾಗಿದೆ. ಜಗತ್ತು ಇಂದು ಮೊಬೈಲ್ಮಯವಾಗಿದೆ. ಎಲ್ಲವೂ ಸ್ಮಾರ್ಟ್ ಆಗ್ತಿದೆ. ಕಾಲ ಬದಲಾಗುತ್ತಿದ್ದಂತೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಹೊಂದಿಕೊಳ್ಳುವ ಅಗತ್ಯವಿದೆ. ಶಿಕ್ಷಕ ಶಿಕ್ಷಣದ ಪದವಿ ಪಡೆದ ತಕ್ಷಣ ಕಲಿಕೆ ಅಥವಾ ಅಧ್ಯಯನಕ್ಕೆ ತೆರೆ ಎಳೆಯಬೇಕಾಗಿಲ್ಲ. ಸಮಾಜಕ್ಕೆ ಪ್ರಯೋಜನಕಾರಿಯಾಗುವಂತಹ ಸೇವೆಯನ್ನ ಮಾಡಬೇಕಾಗಿದೆ ಎಂದರು. No institution, no system, no the educational process in the country today is looking at the tree, the soil, the water, the manure, the mineral content, which is going to give you the object of mangoes tomorrow. We are looking at only mangoes. They don't really fall from the heaven. This is the reason why we are getting stressed up. My dear teachers, please realize, instead of giving them a fish, it's a simplest proverb, oldest proverb. Teach them fishing so that they are never going starving every day or any day. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎನಪೋಯ ಗ್ರೂಪ್ನ ನಿರ್ದೇಶಕರಾದ ಎನಪೋಯ ಅಬ್ದುಲ್ ಜಾವೇದ್ ರವರು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಎನಪೋಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎನಪೋಯ ಅಬ್ದುಲ್ಲಾ ಕುಂಜಿ ಮತ್ತವರ ಪತ್ನಿ ನಸ್ರೀನಾ ಅಬ್ದುಲ್ಲಾ, ಎನಪೋಯ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾ ಕೆಎಸ್ ಗಂಗಾಧರ್ ಸೋಮಾಯಾಜಿ, ಎನಪೋಯ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಸಿವಿ ರಘುವೀರ್, ಎನಪೋಯ ಸ್ಕೂಲ್ನ ಕ್ಯಾಂಪಸ್ ನಿರ್ದೇಶಕಿ ಮಿಸ್ರಿಯಾ ಜಾವೇದ್, ಕಣ್ಣೂರು ಮತ್ತು ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ ಅಬ್ದುಲ್ ರೆಹಮಾನ್, ಡಾ ಅರುಣ್ ಭಾಗವತ್, ಡಾ ಕೆಕೆ ಆಚಾರ್, ಪುರುಷೋತ್ತಮ್ ಉಪಸ್ಥಿತರಿದ್ದರು. ಬಂಟ್ವಾಳ ತಾಲೂಕಿನ ವಗ್ಗಾ ಸಮೀಪದ ಕಾವಳಪಡೂರು ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಶೇಖ್ ಆದಂ ಸಾಹೇಬ್ ಮತ್ತು ಅನಂತಅಡಿಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ದೊಡ್ಡ ಕೆಂಪಯ್ಯರವರಿಗೆ ತಲಾ 10,000 ರೂಪಾಯಿ ನಗದು ಸ್ಮರಣಿಕೆಯೊಂದಿಗೆ ಎನಪೋಯ ಶಿಕ್ಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಮಂಗಳೂರು.